ಪ್ರಿಯರೇ, ಈ ಪ್ರಪಂಚದಿಂದ ತನ್ನ ತಂದೆ ಕಡೆ ಹೋಗುವ ಮೊದಲು ಈ ಕೊನೆಯ ಭೋಜನದ ಸಮಯದಲ್ಲಿ ಅನೇಕ ಉತ್ತಮ ನಿದರ್ಶನಗಳನ್ನು ತೋರಿಸಿ ತಾನು ತನ್ನ ಶಿಷ್ಯರನ್ನು ಎಷ್ಟು ಪ್ರೀತಿಸುತ್ತೇನೆ ಹಾಗೂ ತನ್ನ ಜೀವನವನ್ನು ಮುಡಿಪಾಗಿಟ್ಟು ಅದನ್ನು ಬಲಿದಾನ ಮಾಡುವಷ್ಟು ನಾನು ಪ್ರೀತಿಸ್ತೇನೆ ಅಂತ ಹೇಳಿ ನಮಗೆ ತಿಳಿಯಲು ನಮ್ಮ ಅವರ ಶಿಷ್ಯರ ಪಾದಗಳನ್ನು ತೊಳೆಯುವಂಥದ್ದು ಹಾಗೂ ಆ ಭೋಜನವನ್ನು ನೆರವೇರಿಸುವಾಗ ತನ್ನ ಶರೀರ ಮತ್ತು ರಕ್ತವನ್ನು ಕೂಡ ಅವರಿಗೆ ಅವರ ಜೀವನದ ನಿತ್ಯ ಜೀವದ ಊಟವನ್ನಾಗಿ ಅವರಿಗೆ ಕೊಡ್ತಾ ಇದ್ದಾರೆ.